ನಮಸ್ತೆ ಎಲ್ರಿಗೂ. ತುಂಬ ಅರ್ಜೆಂಟಲ್ಲಿರುವಾಗ ನಾವು ದಿಢೀರಾಗಿ ಫಟಾಫಟ್ ಅಂತ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು, ಅದು ರುಚಿಯಾಗಿಯೂ ಇರಬೇಕು, ಸುಲಭವಾಗಿಯೂ ಇರಬೇಕು ಅಂತ ಅಂದ್ಕೊಂಡಾಗ ಮಾಡ್ಬೋದಾದಂಥ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಈಸಿ ಆಗಿರುವಂಥ ಮತ್ತು ಸ್ಪೆಷಲ್ ಆಗಿರುವಂಥ ಗೋಧಿ ದೋಸೆನ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ದೊಡ್ಡ ಬೌಲಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. 3 ಜನರಿಗಾಗುವಷ್ಟು ಬ್ರೇಕ್ಫಾಸ್ಟ್ ಆರಾಮ್ಸೆ ರೆಡಿ ಆಗುತ್ತೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಗೋಧಿ ದೋಸೆಯ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಬರಬೇಕು. ಒಂದೇ ಸರಿ ಜಾಸ್ತಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ. ನಿಧಾನಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಪರ್ಫೆಕ್ಟಾಗಿ ನಮಗೆ ಹದ ಮಾಡ್ಬೋದು. ಹಾಗಂತ ಜಾಸ್ತಿ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ತುಂಬ ದಪ್ಪ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕೊತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ, ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊತಾ ಇದ್ದೇನೆ. ಹಾಗೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ. ಅದೇನು ಅಂತಂದರೆ ಜೋನಿ ಬೆಲ್ಲ. ನಿಮ್ಮ ಹತ್ರ ಜೋನಿ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೋದು. ಕಮ್ಮಿ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಬೋದು. ಸ್ವೀಟ್ ತಿನ್ನಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ನಾನು ಯಾಕಂತಂದರೆ ಇದಕ್ಕೆ ಚಟ್ನಿ ಪಲ್ಯ ಏನೂ ಮಾಡಲ್ಲ, ಹಾಗೆಯೇ ತಿಂತೀನಿ. ಆದ್ದರಿಂದ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ನೀವು ಹಿಟ್ಟನ್ನು ಹದ ಮಾಡ್ಕೊಂಡ ನಂತರ ಮಸಾಲನ ಹಾಕ್ತಿರಲ್ವ, ಅದಾದ ನಂತರ ಕೂಡ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ರೆಡಿ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ತವನ ಕಾವಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಂದರೆ ಆಯಿಲನ್ನು ಸವರ್ಕೊಂಡು ಬಿಸಿ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ತವ ಕಾದ ನಂತರ ದೋಸೆ ಹಿಟ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ದಪ್ಪ ಇದ್ದರೆ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಂದರೆ ಬಿಡಿಸ್ಕೊಳ್ಳೋದಕ್ಕೆ ಬರಲ್ಲ. ತೆಳ್ಳಗಿದ್ರೆ ಬಿಡಿಸ್ಕೋಬೋದು, ಬಟ್ ನಮಗೆ ಎಬ್ಬಿಸುವಾಗ ಕಷ್ಟ ಆಗುತ್ತೆ. ಆದ್ದರಿಂದ ಹಿಟ್ಟನ್ನು ನಾವು ಕರೆಕ್ಟಾಗಿ ಹದ ಮಾಡ್ಕೋಬೇಕು. ಒಂದು ಸೈಡ್ ಒಂದು ಸ್ವಲ್ಪ ಕಾದ ನಂತರ ಮುಚ್ಚಿಟ್ಟು ಕಾಯಿಸ್ಕೊಳ್ಳಿ. ಕಾದ ನಂತರ ಬೇಕಾದರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಆಯಿಲನ್ನು ಸವರ್ಕೊಂಡು ಮಗುಚಿ ಹಾಕಿ ಮತ್ತೊಂದು ರೌಂಡು ನಾವು ಇನ್ನೊಂದು ಸೈಡನ್ನು ಕಾಯಿಸ್ಕೋಬೇಕು. ನೀಟಾಗಿ ಕಾಯಿಸ್ಕೊಳ್ಳಿ. ದೋಸೆ ರೆಡಿ ಆಗುತ್ತೆ. ತುಂಬ ಅಂತಂದರೆ ತುಂಬ ಸಿಂಪಲ್. ನಾವು ತುಂಬ ಅರ್ಜೆಂಟಲ್ಲಿ ಇದ್ವಿ ಅಂತಂದರೆ ಫಟಾಫಟ್ ಈ ದೋಸೆನ ಮಾಡ್ಬೋದು. ನಮಗೆ ಇದಕ್ಕೆಲ್ಲ ಮಸಾಲನ ಹಾಕೋದ್ರಿಂದ, ಕಾಯಿ ತುರಿಯನ್ನು ಕೂಡ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ನಮಗೆ ನಾರ್ಮಲಾಗಿ ತಿನ್ನೋದಕ್ಕೆ ಪಲ್ಯ ಚಟ್ನಿ ಏನಾದರೂ ಬೇಕು ಅಂತ ಕೂಡ ಇಲ್ಲ. ಜಸ್ಟ್ ಟೊಮೆಟೊ ಸಾಸ್ ಇದ್ದರೆ, ಕೆಚಪ್ ಇದ್ದರೆ ಅದರಲ್ಲೂ ತಿನ್ಬೋದು. ಮಕ್ಕಳಂತೂ ಸಖತ್ ಇಷ್ಟಪಡ್ತಾರೆ. ಇವಾಗಂತೂ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ ಅಂತ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ಆದ್ದರಿಂದ ಆರಾಮ್ಸೆ ಇದನ್ನ ನೀವು ಯಾರು ಬೇಕಾದರೂ ಮಾಡಿಕೊಡ್ಬೋದು. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ತುಂಬಾ ಒಳ್ಳೊಳ್ಳೆಯ ರೆಸಿಪೀಸ್ ನನ್ನ ಚಾನಲಲ್ಲಿದೆ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.